ಆತ್ಮೀಯ ಕುಲಾಲ ಬಾಂಧವರೇ, ತುಳುನಾಡ ಮೂಲೆರಿ ಎಂಬ ಕುಲಾಲ ಸಮುದಾಯದ ವಿಭಿನ್ನ ರೀತಿಯ ಕೃತಿಯ ಪೂರ್ವ ತಯಾರಿಯು ನಾಡಿನಾದ್ಯಂತ ಸದ್ದು ಮಾಡುತ್ತಿದೆ. ಯುವ ಸಾಹಿತಿ ಶ್ರೀ ಮಹೇಶ್ ಕುಲಾಲ್ ಅರ್ತಿಮೂಲೆ ಇವರ ಭಗೀರಥ ಪ್ರಯತ್ನದ ಸಂಪಾದಕೀಯದಲ್ಲಿ ತುಳುನಾಡಿನಾದ್ಯಂತ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಉಡುಪಿ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿರುವ ಪ್ರತಿಯೊಂದು ಬಳಿಗಳಿಗೆ ಸಂಬಂಧಪಟ್ಟ ಆದಿನಾಗ ಮೂಲಸ್ಥಾನ, ಕುಲಾಲ, ಮೂಲ್ಯ, ಕುಂಬಾರ ಜನಾಂಗಕ್ಕೆ ದೊರೆತ ಬೀಡು, ಬಾಳಿಕೆ, ಗುತ್ತು ಮೊದಲಾದ ಹೆಸರಾಂತ ಮನೆಗಳು ಮತ್ತು ವಿಶೇಷ ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟ ತೆರೆಯ ಮರೆಯಲ್ಲಿರುವ ವಿಚಾರಗಳನ್ನು ಬೆಳಕಿಗೆ ತರುವುದೇ ಈ ಕೃತಿಯ ಉದ್ದೇಶವಾಗಿದೆ. ಆತ್ಮೀಯರೇ, ತುಳುನಾಡಿನೊಳಗಿನ ಕುಲಾಲ ಮೂಲ ಸಮುದಾಯದ ಎಲ್ಲಾ ಬಳಿಗಳ ಆದಿನಾಗ ಮೂಲ ಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿನ ಹಿನ್ನೆಲೆ, ದೈವ ದೇವರುಗಳ ಉದ್ಭವದ ಇತಿಹಾಸ, ಧರ್ಮ ದೈವ ಹಾಗೂ ಆ ನಾಗ ಮೂಲ ಸ್ಥಾನಕ್ಕೆ ಸೇರುವ ತರವಾಡುಗಳ ವಿವರವನ್ನು ಮೊದಲ ಹಂತದಲ್ಲಿ ಸಂಗ್ರಹಿಸಿ ಸಮಗ್ರ ಸಾಹಿತ್ಯದೊಂದಿಗೆ ಕ್ಷೇತ್ರದ ಸ್ಥಳ ಪುರಾಣ ರಚನೆಯಾಗಲಿದೆ. ತದನಂತರ ಆ ನಾಗ ಮೂಲ ಸ್ಥಾನಕ್ಕೆ ಸೇರುವ ಪ್ರತಿಯೊಂದು ತರವಾಡು ಮನೆಗೆ ಭೇಟಿ ನೀಡಿ ಅಲ್ಲಿ ನಡೆಯುವ ದೈವ ದೇವರ ಆರಾಧನೆ, ಪರ್ವ, ತಂಬಿಲ ಹಾಗೂ ಅಲ್ಲಿಗೆ ಸೇರುವ ಪ್ರತಿಯೊಂದು ಕುಟುಂಬ ಅಂದರೆ ಒಂದು ಗಂಡ, ಹೆಂಡತಿ, ಮಕ್ಕಳು ಇವರ ಸಂಪೂರ್ಣ ವಿವರಗಳನ್ನು ಸಂಗ್ರಹಿಸಲಾಗುವುದು. ಆತ್ಮೀಯ ವೀಕ್ಷಕರೇ, ಯಾನು ಮಹೇಶ್ ಕುಲಾಲ್ ಅರ್ತಿಮೂಲೆ. ಈ ವಿಡಿಯೋ ತೂಪುನಂಚಿನ ಮಾತಾ ವೀಕ್ಷಕರಿಗೆ ಎನ್ನ ಸೊಲ್ಮೆದು. ಯಾನು ಇನಿ ವಿಡಿಯೋಗು ಮಲ್ಪೆರ ಕಾರಣದಾದಂತ ಎಂಡ ಯಾನು ತುಳುನಾಡದ ಉಳೈದ ಕುಲಾಲ ಸಮುದಾಯದ ಕೆಲವು ವಿಷಯಗಳನ್ನು ಸಂಗ್ರಹ ಮಂತದ್ದು ತುಳುನಾಡ ಮೂಲಿಯರು ಪನುಪುನ ಒಂಜಿ ಪುಸ್ತಕನು ಮಂತೊಂದಿದೆ. ಈ ಪುಸ್ತಕವು ಕೆಲವು ವಿಷಯಗಳು ಆಯ್ನಂಚಿನ ತುಳುನಾಡದ ಉಳೈದ ಕುಲಾಲ ಸಮುದಾಯದ ಪ್ರತಿಯೊಂದು ಭರಿತ ನಾಗ ಮೂಲಸ್ಥಾನದ ಹೋದು ಅಲ್ಪದ ವಿಷಯಗಳು, ಆ ನಾಗ ಮೂಲಸ್ಥಾನ ಉದ್ಭವ ಆಯ್ನಂಚಿನ ಚರಿತ್ರೆ, ಆತ್ ಮಾತ್ರ ತಂದೆ ಆ ನಾಗ ಮೂಲಸ್ಥಾನವು ಏತು ತರವಾಡಲು ಸೇರುಂಡು ಅಂಚಿನ ಆ ನಾಗ ಮೂಲಸ್ಥಾನಡು ಇಪ್ಪನಂಚಿನ ದೈವ ದೇವೇರು ಅಲ್ಪದ ಇತಿಹಾಸ ಏಪ ಆಂಡು ಆತ್ ಮಾತ್ರ ತಂದೆ ಆ ನಾಗ ಮೂಲಸ್ಥಾನದ ಧರ್ಮ ದೈವವು ಅಂಚಿನ ವಿಷಯಗಳನ್ನು ಸಂಗ್ರಹ ಮಂತದಿಲ್ಲ. ಕರಿನ ನಾಳೈನ ತೀವ್ರದು ಬೊಕ್ಕ ಯಾನು ಕಾಸರಗೋಡು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆದ ಅವೇತೋ ನಾಗ ಮೂಲಸ್ಥಾನವು ಓದು ಅಲ್ಪದ ವಿಷಯಗಳನ್ನು ಸಂಗ್ರಹ ಮಂತದಿಲ್ಲ. ಆ ನಾಗ ಮೂಲಸ್ಥಾನ ಒಂದು ಪಂಡ ನವಿ ಕುಲಾಲರು, ಮೂಲ್ಯರು ನವಿ ಮೂಲಜರು, ಕುಂಬಾರರು ನವಿ ಕುಲಾಲರು, ಮೂಲ್ಯರು ನವಿ ಮೂಲಜರು, ಪ್ರಜಾಪತಿ ಒಡೆಯರು ಕುಂಬಾರರೇ, ಮನುಕುಲದ ಮೂಲ ಮನುಜರೇ, ಪ್ರಜಾಪತಿ ಒಡೆಯರು ಕುಂಬಾರರೇ, ಮನುಕುಲದ ಮೂಲ ಮನುಜರೇ, ಕುಂಬಾರರು ನವಿ ಕುಲಾಲರು, ಮೂಲ್ಯರು ನವಿ ಮೂಲಜರು, ಕುಂಬಾರರು ನವಿ ಕುಲಾಲರು, ಮೂಲ್ಯರು ನವಿ ಮೂಲಜರು. ಹೊತ್ತಿಗೆ ಮಣ್ಣಲ್ಲಿ ದುಡಿಯುತ್ತ ಮಣ್ಣಲ್ಲಿ ಹೊನ್ನನು ಕಂಡವರು, ನೇಮ ನಿಷ್ಠೆಗೆ ನೀತಿ ನಿಯತ್ತಿಗೆ ಒಂದೇ ಹೆಸರು ಕುಂಬಾರರು. ಹೊತ್ತಿಗೆ ಮಣ್ಣಲ್ಲಿ ದುಡಿಯುತ್ತ ಮಣ್ಣಲ್ಲಿ ಹೊನ್ನನು ಕಂಡವರು, ನೇಮ ನಿಷ್ಠೆಗೆ ನೀತಿ ನಿಯತ್ತಿಗೆ ಒಂದೇ ಹೆಸರು ಕುಂಬಾರರು. ಭಕ್ತಿಯಿಂ ಭಜಿಸುವ ಭಕ್ತರು ನಾವು, ಭಕ್ತ ಕುಂಬಾರರ ವಂಶಜರು, ಕುಂಬಾರರು ನವೆ ಕುಲಾಲರು, ಮೂಲ್ಯರು ನವೆ ಮೂಲಜರು, ಕುಂಬಾರರು ನವೆ ಕುಲಾಲರು, ಮೂಲ್ಯರು ನವೆ ಮೂಲಜರು. ಆತ ಮಾತ್ರ ನಮ್ಮ ತುಳುನಾಡದ ಉಲಾಯಿಡು ಕುಲಾಲ ಬೊಕ್ಕ ಮೂಲ್ಯ ಸಮುದಾಯಗೆ ಅವೇತೋ ಮಾಲಾದಿಗದ ಇಲ್ಲತಿಕ್ಕಿನಂಚಿನ ಅವೇತೋ ವಿಚಾರಳುಂಡು. ಅವು ದಾದಮಿಕೆ ಎಂಡ ಗುತ್ತದ ಇಲ್ಲು, ಬಾರಿಕದ ಇಲ್ಲು, ಬೂಡುದ ಇಲ್ಲು, ಮಲ್ಲ ಮಾನಾದಿಗದ ಇಲ್ಲು, ಮೇಲೆ ಇಲ್ಲು, ಮೂಡಣದ ಇಲ್ಲು,
ಇಂಚಿನ ಪೂರ ಕೆಲವು ವಿಷಯಗಳು ಉಂಡು. ಅವೆಟ್ಟು ಯಾನ್ ಕೆಲವು ಸಮಯದ ಬುಕ್ಕ ಸಂಗ್ರಹ ಮಂತನ ಒಂಜಿ 10-14 ಹಿಡಿದು ನಿತ್ತದ ಗುತ್ತದ ಇಲ್ಲು ಉಂಡು. ಒಂಜಿ 4-5 ಬಾರಿಕೆದ ಇಲ್ಲು ಉಂಡು. ಆ ಬಾರಿಕೆದ ಇಲ್ಲು ಅಂಚನೆ ಕೆಲವು ಬೂಡದ ಇಲ್ಲು ಉಂಡು. ಆ ಬೂಡದ ಇಲ್ಲುಲ ಓಲು ಕೆಂಡ ಬಣ್ಣ ಬಣ್ಣದ ಧ್ವಜದಡಿ ಮಾತೃ ಸಂಘದ ಜೀವನಾಡಿ ಶಾಲಿವಾಹನ ಸರ್ವಜ್ಞ ಗುಂಡಯ್ಯ ಕುಂಬಾರ ಮುಕುಟದ ರತ್ನಗಳು. ಮಣ್ಣ ಬಣ್ಣದ ಧ್ವಜದಡಿ ಮಾತೃ ಸಂಘದ ಜೀವನಾಡಿ ಶಾಲಿವಾಹನ ಆತ ಮಾತ್ರ ಅತ್ತು. ಆ ಬೂಡದ ಇಲ್ಲು ಗುತ್ತದ ಇಲ್ಲು ಅಂಚನೆ ಆ ಕೆಲವು ಇಲ್ಲಾಡು ವಿಶೇಷವಾಯಿನಂಚಿನ ದೈವಲು ಧರ್ಮದೈವ ಆದಲ ಗ್ರಾಮದೈವ ಆದಲ ಇತ್ತನಂಚಿನ ಕೆಲವು ಚರಿತ್ರೆ ಉಂಟು. ನಮ್ಮ ವರ್ಕಡಿ ಪನಪನಂಚಿನ ಊರುಡು ಮಡಿಕೆ ಮನಪನಕಲ ಇಲ್ಲಡೆಗೆ ಒಂಜಿ ದೈವ ಬತ್ತದು ಆ ಇಲ್ಲದ ಮಡಿಕೆ ತಾಯಿ ಪನಪನ ಕುದಾರಡು ನಿಲೆಯಾತಂದೆ. ಆತ ಮಾತ್ರ ಅತ್ತಂದೆ ಈ ಕುಲಲ ಸಮುದಾಯಡು ಅಲಿಯಕಟ್ಟ ಸಂತಾನ ಪನಪನೇನು ಏರು ಮಲ್ಪೇರು ಎಂಚ ಮಲ್ಪೇರು ದಾಯ ಮಲ್ಪೇರು ಅಲಿಯಕಟ್ಟ ಸಂತಾನಡು ಏತು ಜಾತಿಲು ಉಂಡು ಪನಪನೇನು ಎಲ್ಲ ಸಂಪೂರ್ಣವಾದ ಈ ಪುಸ್ತಕಡು ಐನು ರಚನೆ ಮಂತೊಂದಿಲ್ಲ. ಆತ ಮಾತ್ರ ಅತ್ತು ಆ 42 ಜಾತಿಗೆ ಅಲಿಯ ಕಟ್ಟಡು ಕೆಲವು ಬರಿಬಂದ್ರಳನ್ನು ಮಂತಿದ್ದೇವೆ. ಆತ ಮಾತ್ರ ಅತ್ತು ಬೇತೆ ಬೇತೆ ವಿಷಯಡು ತುಳುನಾಡದ ಉಳೈದ ಕುಲಾಲ ಮೂಲ್ಯ ಕುಂಬಾರ ಸಮುದಾಯದಲ್ಲಿ ಅವೇತೋ ವಿಶೇಷವಾದ ಸಾಧನೆಯನ್ನು ಮಂತಿದ್ದೇವೆ. ದುಮ್ಮದ ಕಾಲಡು ಸ್ವಾತಂತ್ರ್ಯ ಹೋರಾಟದ ಪೊರಂಬಾಟೋಡು ಕೆಲವು ವಿದ್ವಾಂಸರು ಅತ್ತಂದೆ ಕೆಲವು ಮಲ್ಲ ಮಾನಾದಿಗದ ವ್ಯಕ್ತಿಗಳ ಉಳ್ಳೇರು. ಅಂಚನೆ ಯೋಧರಾದ ಸೇನಾ ಕಾರ್ಯಡು ಸೇನಾ ಕ್ಷೇತ್ರಡು ಸಾಧನೆ ಮಂತನಂಚಿನ ಆಗ್ಲಿ ಕಲಾಕ್ಷೇತ್ರಡು ಮಂತನಾಗ್ಲಿ ರಕ್ಷಣಾ ಇಲಾಖೆ ಪೊಲೀಸ್ ಕಾರ್ಯಡು ಸಾಧನೆ ಮಂತನಾಗ್ಲಿ ಅತ್ತಂದೆ ನಮ್ಮ ಸರ್ಕಾರಿ ಕ್ಷೇತ್ರಡು ಸಾಧನೆ ಮಂತದ್ದು ಸಮಾಜದ ಎಡ್ಡ ಸೇವೆಯನ್ನು ಕೊರನಂಚಿನ ಪ್ರತಿ ವರಿಯಲ್ಲ ಅಕ್ಲೆನ ಪುದರ್ ಅಕ್ಲೆನ ಸಾಧನೆ ಅಕ್ಲೆನ ವಿಲಾಸ ದೊಟ್ಟಿಗೆ ಅಕ್ಲೆ ಮಂತನ ವಿಶೇಷತೆಯನ್ನು ಈ ಪುಸ್ತಕಡು ತಿರಿಪವೊಂದಿಲ್ಲ. ಈ ಪುಸ್ತಕ ಸಾಧಾರಣ ನನ್ನೆಲ್ಲ ಒಂದು 4 ತಿಂಗಳು ಸತತವಾದ ಈ ಪುಸ್ತಕದ ರಚನಾ ಕಾರ್ಯವನ್ನು ಮಲ್ಪೊಡಾಕೊಂಡು ನೆಕ್ಸ್ಟ್ ವಿಷಯವನ್ನು ಸಂಗ್ರಹ ಮಲ್ಪೊಡಾಕೊಂಡು ಈ ಇತ್ತಲಂಚಿನ ಪ್ರತಿ ಒಂದು ತರವಾಡು ಆದಿನಾಗ ಮುಳಸ್ತನಗೂ ಏತು ತರವಾಡಲು ಸೇರುಂಡ ಆತು ತರವಾಡಲಿನ ಇಲ್ಲಡೆಗೆ ಹೋದು ಅಲ್ಪದ ವಿಶೇಷತೆ ಅಲ್ಪದ ದೈವ ದೇವರು ಅಲ್ಪದ ಧರ್ಮ ದೈವ ಅಲ್ಪ ಸೇರಿನಂಚಿನ ಒಂದೊಂದು ಫ್ಯಾಮಿಲಿ ಕುಟುಂಬ ಒಂಜಿ ಕಂಡನಿ ಬಿಡದಿ ಜೋಕ್ಲು ಈತು ವಿಷಯವನ್ನು ಸಂಗ್ರಹ ಮಲ್ಪೆರುಂಟು. ಐತ ಒಟ್ಟಿಗೆ ಈ ಪುಸ್ತಕ ಸಾಧಾರಣವಾದ ಒಂದು 2000 ಪೇಜಿ ಮುಟ್ಟ ಆಪನಂಚಿನ ಸಾಧ್ಯತೆ ಉಂಟು. ಐಕಾದು ತುಳುನಾಡ ಮೂಲಿಯರು ಭಾಗ 1 ಭಾಗ 2 ಭಾಗ 3 ಭಾಗ 4 ಪನುಪನಂಚಿನ ವಿಶೇಷತೆಯನ್ನು ಮನ್ಕೊಡಾಪುಂಡು. ಮುಖ್ಯವಾದ ಕುಡಂಜಿ ವಿಷಯನೇ ದಾದಪನೇರ ಇಷ್ಟ ಮಂತೊಂದುಲ್ಲೆ ಪಂಡ ನಮ್ಮ ತುಳುನಾಡ ಮೂಲ ಅತನ ಕುಲಾಲ ಸಮುದಾಯಡು ಆತ ಮಾತ್ರ ಅತ್ತಂದೆ ಅಲಿಯ ಕಟ್ಟದ ಸಮುದಾಯಡೆ ಇತ್ತಲಂಚಿನ ದುಂಬುದ ಪಿರಾತದ ಕಾಲದ ವಿಶೇಷ ವಿಷಯಲದಾದನ್ನು ಕೇಂಡ ಒಂಜಿ ಬಾಲೆ ಬಂಜಿದ ಉಲ ಹಿಡಿತದು ಅಪ್ಪೆಗೆ ಬಯಕೆ ಹಾಕಿನಂಚಿನ ಪೊರ್ತುಡ್ದು ಆ ಬಾಲೆ ಪುಟ್ಟದು ಮಲ್ಲಾದು ಮದಿಲಾದು ವ್ರಾಯಾದು ತೀರಿನಂಚಿನ ಪೊರ್ತುಡು ಕಾಟಗು ಕೊಳಪುನಾಡೆ ಮುಟ್ಟದ 14 ರೀತಿ ರಿವಾಜಿಲು ಉಂಟು. ಅವೇನು ನಮ್ಮ ಬೊಲ್ಪು ಕನಾವಡು ಪನಪುನಂಚಿನ ಮಲ್ಲ ಒಂಜಿ ಗುರುನಿಧಿ ಒಂದುಲ್ಲೆ ಅದಕ್ಕಾದ ತುಳುನಾಡದ ಆಯಾಯ ಗ್ರಾಮಕ್ಕೆ ಸಂಬಂಧಪಟ್ಟ ಗುರಿಕಾರಳೇನು ಅಂಚನೆ ಗಡಿಪತ್ತನಕ್ಲೇನು ದೈವದ ಚಾಕರಿ ಮನಪನಕ್ಲೇನು ಪ್ರತಿ ಒರಿಯಲ್ಲ ಲೆಕ್ಕದು ಒಂಜಿ ಕೂಟ ಮಲ್ತದು ಆ ವಿಷಯದ ಬಗ್ಗೆ ಚರ್ಚೆ ಮಂತದು ಆ ಚರ್ಚೆದ ಮುಖಾಂತರ ಆ ವಿಷಯನು ಬೊಲ್ಪು ಕನಾವಡು ಪನಪುನಂಚಿನ ಮಲ್ಲ ಉದ್ದೇಶ ಅಲ್ಲದಿ ಒಂದುಲ್ಲೆ.